ಒಡೆದ ತೆಂಗಿನಕಾಯಿನ ತುಂಬ ದಿನ ಫ್ರೆಶ್ ಆಗಿ ಹೇಗೆ ಇಡೋದು ಅಂತ ಗೊತ್ತಾಗಬೇಕಾ? ಕಾಯಿಯನ್ನು ಒಡೆಯುವ ಮುಂಚೆ ನಾವು ಯಾವತ್ತೂ ನೀರಲ್ಲಿ ಒತ್ತೆ ಮಾಡಿಕೊಂಡ್ರೆ ನೀಟಾಗಿ ಕಾಯಿ ಕಟ್ಟಾಗುತ್ತೆ. ಹಲೋ ನಮಸ್ತೆ, ಹೇಗಿದೆಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಅಡುಗೆ ಮನೆಗೆ ಬೇಕಾಗಿರುವಂಥ ಎಲ್ರಿಗೂ ಉಪಯೋಗಕ್ಕೆ ಬರುವಂಥ ಕಿಚನ್ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಅದೇನಂತಂದರೆ ಈ ಕಾಯಿಯನ್ನು ಅಂದರೆ ತೆಂಗಿನಕಾಯಿಯನ್ನು ಒಡೆದ್ಬಿಟ್ಟು ಕಾಯಿ ಇರ್ಬೋದು, ಫುಲ್ಲಾಗಿ ನಾವು ಅಂಗಡಿಯಿಂದ ತಂದಿರುವಂಥ ಕಾಯಿ ಇರ್ಬೋದು, ತುರಿದಿಟ್ಟಿರುವಂಥ ಕಾಯಿ ತುರಿ ಇರ್ಬೋದು. ಇದನ್ನು ತುಂಬ ದಿನ ತನಕ ಹೇಗೆ ಸ್ಟೋರ್ ಮಾಡ್ಬೋದು, ಸ್ವಲ್ಪನೂ ಹಾಳಾಗದಾಗೆ ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುವಂಥ ಟಿಪ್ಸ್ ಇದು. ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ, ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಆ್ಯಕ್ಚುಲಾಗಿ ತೆಂಗಿನಕಾಯಿ ಸಿಪ್ಪೆ ಜೊತೆನೇ ಇದ್ದರೆ, ಅಂದರೆ ಇಡೀ ತೆಂಗಿನಕಾಯಿ ಇದ್ದರೆ ನಿಮಗೆ 6 ತಿಂಗಳ ತನಕ ರೂಮ್ ಟೆಂಪ್ರೇಚರಲ್ಲಿಟ್ಟರು ಏನೂ ಹಾಳಾಗಲ್ಲ, ಫ್ರೆಶ್ ಆಗಿರುತ್ತೆ. ಯಾಕಂತಂದರೆ ತೆಂಗಿನಕಾಯಿ ಹಾಳಾಗೋದು ಯಾವಾಗ ಅಂತಂದರೆ ಇದರೊಳಗಡೆ ಇರುವಂಥ ನೀರು ಡ್ರೈ ಆಗಲಿಕ್ಕೆ ಶುರುವಾದರೆ ಹಾಳಾಗುತ್ತೆ. ಸಿಪ್ಪೆ ತೆಗೆದಂತಹ ಈ ಥರ ತೆಂಗಿನಕಾಯಿ ಇದ್ದರೆ ಅದನ್ನ ಯಾವ ಥರ ಸ್ಟೋರ್ ಮಾಡಬೇಕು, ಮತ್ತು ತೆಂಗಿನಕಾಯಿಯನ್ನು ಒಳ್ಳೆ ತೆಂಗಿನಕಾಯಿನ ನಾವು ನೋಡಿಕೊಂಡು ಹೇಗೆ ಸೆಲೆಕ್ಟ್ ಮಾಡಬೇಕು, ಒಡೆದ್ಬಿಟ್ಟು ತೆಂಗಿನಕಾಯಿಯನ್ನು ಫ್ರೆಶ್ ಆಗಿ ತುಂಬ ದಿನ ಅಂದರೆ ಆಲ್ಮೋಸ್ಟ್ 1 ತಿಂಗಳು 2 ತಿಂಗಳು 3 ತಿಂಗಳು ಈ ಥರ ಬೇಕಾದಷ್ಟು ದಿನ ಹೇಗೆ ಇಡ್ಬೋದು ಅನ್ನೋದನ್ನು ಪೂರ್ತಿಯಾಗಿ ನನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಫುಲ್ ನೋಡಿ. ಇದು ನಾವು ಅಂಗಡಿಯಿಂದ ತಂದಂಥ ತೆಂಗಿನಕಾಯಿ. ನಿಮಗೆ ತೆಂಗಿನಕಾಯಿ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಅನ್ನೊಂದು ಬೆಸ್ಟ್ ಟಿಪ್ಸ್ ಹೇಳ್ತೀನಿ. ಇದು ರೌಂಡ್ ಆಗಿದೆ ನೋಡಿ ತೆಂಗಿನಕಾಯಿ, ಇದೊಂದು ಸ್ವಲ್ಪ ಉದ್ದ ಇದೆ. ಯಾವತ್ತು ಈ ರೌಂಡ್ ಆಗಿರೋ ತೆಂಗಿನಕಾಯಿ ಇದೆಯಲ್ಲ, ಇದು ಒಳಗಡೆ ತೆಳು ಇರುತ್ತೆ. ಇದೆಯಲ್ಲ, ಉದ್ದ ಇರೋ ತೆಂಗಿನಕಾಯಿ ಒಳಗಡೆ ದಪ್ಪ ಇರುತ್ತೆ, ತಿರುಳು ಜಾಸ್ತಿ ಇರುತ್ತೆ. ನೀವು ಆದ್ದರಿಂದ ಸೆಲೆಕ್ಟ್ ಮಾಡುವಾಗ ಯಾವಾಗಲೂ ಉದ್ದ ಇರುವಂಥ ತೆಂಗಿನಕಾಯಿಯನ್ನೇ ಜಾಸ್ತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ತೆಂಗಿನಕಾಯಿ ಸೆಲೆಕ್ಟ್ ಮಾಡುವಾಗ ಇನ್ನೊಂದು ಏನು ಅಂತಂದರೆ, ಆಲ್ಮೋಸ್ಟ್ ಈ ಥರ ಅಳಗಿಸಿ ನೋಡಿ ನೀರಿರುವಂಥ ತೆಂಗಿನಕಾಯಿನೇ ನೀವು ಜಾಸ್ತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂತಂದರೆ ನೀರು ಡ್ರೈ ಆಗಿರೋ ತೆಂಗಿನಕಾಯಿ ನಾವು ತೊಗೊಂಬಂದು ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಆದ್ದರಿಂದ ಕರೆಕ್ಟಾಗಿ ತೆಂಗಿನಕಾಯಿ ಸೆಲೆಕ್ಟ್ ಮಾಡುವಾಗ ಒಂದ್ಸರಿ ಈ ಥರ ನೋಡಿ ನೀರು ಇದೆಯಾ ಅಂತ ನೀಟಾಗಿ ಚೆಕ್ ಮಾಡಿಕೊಂಡು ನಾವು ತೆಂಗಿನಕಾಯಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಅಂಗಡಿಯಿಂದ ತೊಗೊಂಬಂದಿರುವಾಗ ಬ್ಯಾಗಲ್ಲೇ ತೊಗೊಂಬಂದಿರ್ತೀರಲ್ವ, ಪ್ಲಾಸ್ಟಿಕ್ ಅಥವಾ ಪೇಪರ್ ಬ್ಯಾಗ್, ಅದರಲ್ಲೇ ಈ ಥರ ಇಟ್ಬಿಟ್ಟು ಹಾಗೆ ಈ ಬ್ಯಾಗನ್ನೇ ಫ್ರಿಜ್ ಒಳಗಡೆ ಇಟ್ಬಿಡಿ. ಫ್ರಿಜ್ಜಲ್ಲಿ ಜಾಗ ಇದ್ದರೆ ಫ್ರಿಜ್ ಒಳಗಡೆ ಇಟ್ಬಿಡಿ. 1 ತಿಂಗಳಾದರೂ ತೆಂಗಿನಕಾಯಿದು ನೀರು ಆರೆಲ್ಲ ಫ್ರೆಶ್ ಆಗೇ ಇರುತ್ತೆ, ಇಡಿಯಾಗಿ ಇಡೋದಿದ್ರೆ. ಇವಾಗ ಇದೆಯಲ್ಲ, ನಾನು ಈ ಕಾಯಿಯನ್ನು ಒಡೆದು ಬಿಟ್ಟು ಹೇಗೆ ಇಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಯೂಸ್ ಮಾಡುವಾಗಷ್ಟೇ ಕಾಯಿಯನ್ನು ಒಡೆದ್ರೆ ಸಾಕು. ಅಥವಾ ಕೆಲವರಿಗೆ ಏನಿದೆ, ಒಂದು ಕಾಯಿ ಒಡೆದ್ರೆ 1 ವಾರ ತನಕ ಯೂಸ್ ಮಾಡ್ತಾರೆ, ಜಾಸ್ತಿ ಯೂಸ್ ಮಾಡಲ್ಲ. ಆದ್ದರಿಂದ ಒಡೆದ ಕಾಯಿ ಬೇಗ ಹಾಳಾಗದಂತೆ ಏನು ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಕಾಯಿಯನ್ನು ನೀಟಾಗಿ ಒಡೆಯೋದು ಹೇಗೆ ಅನ್ನೋದು ಕೂಡ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಜುಟ್ಟು ಯಾವತ್ತು ಒಡೆಯುವಾಗ ತಗೊಳ್ಳಿ. ಯಾಕಂತಂದರೆ ಜುಟ್ಟು ಕಾಯಲ್ಲೇ ಇದ್ದರೆ ಕಾಯಿ ತುಂಬ ದಿನ ಇರುತ್ತೆ, ಏನು ಹಾಳಾಗಲ್ಲ. ಯಾಕಂತಂದರೆ ಈ ಪೋರ್ಷನಿಗಿದೆಯಲ್ಲ, ಗಾಳಿ ಹೋಗಬಾರ್ದು. ಈ ಪೋರ್ಷನ್ಗೆ ಗಾಳಿ ಹೋದರೆ ಬೇಗ ಹಾಳಾಗುತ್ತೆ. ಇವಾಗ ಈ ಕಾಯಿಯನ್ನು ನೀಟಾಗಿ ಒಡೆಯೋದು ಹೇಗೆ ಅಂತ ತೋರಿಸ್ತೇನೆ. ಕಾಯಿಯನ್ನು ಒಡೆಯುವ ಮುಂಚೆ ನಾವು ಯಾವತ್ತೂ ನೀರಲ್ಲಿ ಒತ್ತೆ ಮಾಡಿಕೊಂಡ್ರೆ ನೀಟಾಗಿ ಕಾಯಿ ಕಟ್ಟಾಗುತ್ತೆ. ನೋಡಿ, ಒದ್ದೆ ಮಾಡಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ಟಾಗುತ್ತೆ. ಕೆಲವರ ಮನೆಯಲ್ಲಿ ಕತ್ತಿ ಇಲ್ಲದಿದ್ದರೆ ಸುತ್ತಿಗೆಯಲ್ಲಿ ಕೂಡ ಬಡಿದ್ಬಿಟ್ಟು ಚುರುಚುರು ಮಾಡ್ತಾರೆ. ಬಟ್ ನಮಗೆ ಈ ತುರಿದುಕೊಳ್ಳುವಾಗ ನಾವು ತುರಿ ಮನೆಯಲ್ಲಿ ತುರಿಯುವವರಿಗೆ ಅದು ಸುಲಭ ಆಗಲ್ಲ. ಸೊ ಈ ಥರ ಅರ್ಧ ಭಾಗ ಆದ್ರೇ ಕರೆಕ್ಟಾಗಿ ತುರಿ ಮನೆಯಲ್ಲಿ ತುರಿಯುವವರಿಗೆ ಈಸಿ ಆಗೋದು. ಈಗ ನಾವು ಒಂದ್ಸರಿ ಕಟ್ ಮಾಡಿದಂಥ ತೆಂಗಿನಕಾಯಿಯಲ್ಲಿ ಉಳಿದಿದೆ, ಇದಿಷ್ಟು ನಮಗೆ ಬೇಕಾಗಲ್ಲ, ಪೂರ್ತಿ ಬೇಕಾಗಲ್ಲ. ಆವಾಗ ಏನು ಮಾಡೋದು? ಈ ತೆಂಗಿನಕಾಯಿನ ಜಾಸ್ತಿ ದಿನ ಬರಬೇಕು ಅಂತಂದರೆ ಏನು ಮಾಡೋದು? ಫ್ರಿಜ್ ಇಲ್ಲದಿದ್ದರೆ ಏನು ಮಾಡಬೇಕು ಅಂತಂದರೆ, ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ತೆಂಗಿನಕಾಯಿ ಮುಳುಗುವಷ್ಟು ಅದರಲ್ಲಿ ತೆಂಗಿನಕಾಯಿನ ಈ ಥರ ಮುಳುಗಿಸಿಡ್ಬೋದು. ನೋಡಿ, ಈ ಥರ ನೀರಲ್ಲಿ ಮುಳುಗಿಸಿಡ್ಬೋದು. ನಾವು ಅಂದರೆ ಒಂದಿನ ಬಿಟ್ಟು ದಿನ ನೀರನ್ನು ಚೇಂಜ್ ಮಾಡ್ತಿದ್ರೆ ಸಾಕು. ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಒಡೆದಿರೋ ತೆಂಗಿನಕಾಯಿನ ಫ್ರೆಶ್ ಆಗಿ ತುಂಬ ದಿನ ಇಡ್ಬೋದು. ಇದೊಂದು ಸೂಪರ್ ಆಗಿರುವಂತಹ ಸಿಂಪಲ್ ಮೆಥಡ್ ಫ್ರಿಜ್ ಇಲ್ಲದಿದ್ದವರಿಗೆ. ನೀವು ಫ್ರಿಜ್ಜಲ್ಲಿ ಇಡೋದಿದ್ರೆ, ಒಡೆದಿರೋ ಕಾಯಿಯನ್ನು ಫ್ರಿಜ್ಜಲ್ಲಿ ಇಡೋದಿದ್ರೆ, ಅಂದರೆ ತುರಿಯದೇ ಫ್ರಿಜ್ಜಲ್ಲಿ ಇಡೋದಿದ್ರೆ ಕೂಡ ಡೈರೆಕ್ಟಾಗಿ ಈ ಥರ ಯಾವುದಾದ್ರೂ ಒಂದು ಏರ್ಟೈಟ್ ಕಂಟೈನರಲ್ಲಿ ದೊಡ್ಡ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು
ಕ್ಲೋಸ್ ಮಾಡಿಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಫ್ರಿಜ್ಜಲ್ಲಿ ಇಡ್ಬೋದು. ಇದು ಕೂಡ ನಿಮಗೆ ತುಂಬ ದಿನ ಬರುತ್ತೆ. ನೀವು ಅದಾದ ನಂತರ ನಿಮ್ಗೆ ಯಾವಾಗ ಬೇಕೋ ಆವಾಗ ಬೇಕಿದ್ದಾಗ ತೆಗೆದು ತುರಿದ್ಬಿಟ್ಟು ಯೂಸ್ ಮಾಡ್ಬೋದು. ಇವಾಗ ಇನ್ನೊಂದು ಮೆಥಡ್ ಇದೆ ಫ್ರಿಜ್ಜಲ್ಲಿ ಇಡೋದಿದ್ರೆ. ಅದೇನು ಅಂತಂದರೆ ನಾವು ತುರಿಯದೇ ಇದ್ದರೆ ಈ ಕೋಕೋನಟ್ ಇದೆಯಲ್ವ, ಆ ಕಾಯಿ ಇದೆಯಲ್ವ, ಅದನ್ನ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಥರ ಮಾಡಿ ಅದನ್ನ ನಾವು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಕೂಡ ಫ್ರಿಜ್ಜಲ್ಲಿ ಇಡ್ಬೋದು. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಕಾಯಿಯನ್ನು ಕಟ್ ಮಾಡ್ಕೋಬೋದು. ಕಾಯಿಯನ್ನು ಕೆಲವರು ಕಟ್ ಮಾಡಿ ಯೂಸ್ ಮಾಡ್ತಾರೆ. ಆವಾಗ ಈ ಎಬ್ಬಿಸಲಿಕ್ಕೆ ಸುಲಭ ಆಗಬೇಕು ಅಂತಿದ್ರೆ ಕಾಯಿಯನ್ನು ಸ್ವಲ್ಪ ಈ ಥರ ಬಿಸಿ ಮಾಡಿದರೆ ಸ್ಟವ್ ಮೇಲೆ ಇಟ್ಟು ಎಬ್ಬಿಸಲಿಕ್ಕೆ ತುಂಬ ಸುಲಭ ಆಗುತ್ತೆ. ಇವಾಗ ನೋಡಿ ನಾವು ಈ ಥರ ಕಟ್ ಮಾಡಿರುವಂತಹ ಕಾಯಿಯನ್ನು ತುಂಬ ದಿನ ಇಡಬೇಕು ಅಂತಂದರೆ ಫ್ರಿಜ್ಜಲ್ಲಿ ಒಂದು ಈ ಥರ ಏರ್ ಟೈಟ್ ಕಂಟೈನರನ್ನು ತಗೊಂಡು ಡಬ್ಬನ ತಗೊಂಡು ಅದಕ್ಕೆ ಹಾಕಿ ಕೂಡ ನಾವು ಕ್ಲೋಸ್ ಮಾಡಿ ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. ನೋಡಿ ಈ ಥರ ಕಂಪ್ಲೀಟಾಗಿ ನಾವು ಕ್ಲೋಸ್ ಮಾಡಿ ಈ ಡಬ್ಬನ ಈ ಥರ ಯಾವುದಾದ್ರೂ ನಿಮ್ಮ ಹತ್ರ ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ಅದರಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಈ ಡಬ್ಬನ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ. ತುಂಬ ದಿನ ಫ್ರೆಶ್ ಆಗಿರುತ್ತೆ, ಕೋಕೋನಟ್ ಹಾಳಾಗಲ್ಲ. ಫುಲ್ ಕಾಯಿಯನ್ನು ಹೇಗಿಡೋದು ಹೇಳಿದ್ದೀನಿ, ಅದಾದ ನಂತರ ಕಟ್ ಮಾಡಿಟ್ಟಿರುವಂತಹ ಕಾಯಿಯನ್ನು ಹೇಗಿಡೋದು ಅಂತ ಹೇಳಿದ್ದೀನಿ. ಇವಾಗ ಈ ತುರಿದಿರುವಂತಹ ಕಾಯಿ ತುರಿಯನ್ನು, ಇದು ಜಾಸ್ತಿ ಆದರೆ ನೀವು ತುಂಬ ದಿನ ಇಡಬೇಕು ಅಂತಂದರೆ ಒಂದು ಸೂಪರ್ವಾಗಿರೋ ಮೆಥಡ್ ಇದೆ. ಈ ಮೆಥಡನ್ನು ಫಾಲೋ ಮಾಡಿದರೆ 3 ರಿಂದ 6 ತಿಂಗಳು ಕಾಯಿ ತುರಿ ಒಂದು ಚೂರು ಹಾಳಾಗೋದಕ್ಕೆ ಫ್ರೆಶ್ ಆಗಿ ಇಡ್ಬೋದು. ನೋಡಿ ಈ ಥರ ಪೌಚಸ್ ನಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ಅಂದರೆ ಇದನ್ನ ಜಿಪ್ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಡ್ಬೋದು. ಈ ಥರ ಪೌಚಸ್ಸಲ್ಲಿ ಈ ತುರಿದಿಟ್ಟಿರುವಂತಹ ಕಾಯಿ ತುರಿಯನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡಿ ನಾವು ಫ್ರೀಝರಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ನಾರ್ಮಲ್ ಟೆಂಪ್ರೇಚರಲ್ಲ, ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಈ ಥರ ಹಾಕ್ಕೊಳ್ಳಿ. ಈ ಥರ ಪ್ಲಾಸ್ಟಿಕ್ ಪೌಚಲ್ಲಿ ಹಾಕಿಬಿಟ್ಟು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಇದೆಯಲ್ಲ ನೀವು ಫ್ರೀಝರಲ್ಲಿ ನಾರ್ಮಲ್ ಇದರಲ್ಲೆಲ್ಲ ಫ್ರೀಝರಲ್ಲಿ ಇಟ್ಬಿಟ್ರೆ ಆಲ್ಮೋಸ್ಟ್ 3 ರಿಂದ 6 ತಿಂಗಳು ಫ್ರೆಶ್ ಆಗಿರುತ್ತೆ. ನಿಮಗೆ ಯಾವಾಗ ಬೇಕೋ ಆವಾಗ ತೆಗೆದುಬಿಟ್ಟು ನಾವು ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ನಾವು ಕಾಯಿಯನ್ನು ಈ ಸೆಕೆ ಟೈಮಲ್ಲಿ ಹೇಗೆಲ್ಲ ಸ್ಟೋರ್ ಮಾಡಿ ಇಡ್ಬೋದು ಅಂತ. ಅಂದರೆ ತುಂಬ ದಿನ ಬರಬೇಕು ಅಂತಂದರೆ ಹೇಗೆಲ್ಲ ಸ್ಟೋರ್ ಮಾಡಿ ಇಡ್ಬೋದು ಅಂತ ಅಂದ್ಬಿಟ್ಟು. ನೀವು ಕಾಯಿಯನ್ನು ಒಡೆದ್ಬಿಟ್ರೆ ಇಡೋದು ಕಷ್ಟ. ಫುಲ್ ಕಾಯಿ ಆದರೆ ಎಷ್ಟು ದಿನ ಬೇಕಾದರೂ ಇರುತ್ತೆ. ನೀವು ಫ್ರಿಜ್ ಒಳಗಡೆ ಇಟ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ. ಬಟ್ ಒಡೆದ ಕಾಯಿಯನ್ನು ಕೂಡ ನಾವು ಕೆಲವೊಂದು ಸರಿ ಸಂರಕ್ಷಿಸಬೇಕು ಅಂತಂದರೆ ಈ ಥರ ಯಾವುದಾದ್ರೂ ಒಂದು ಮೆಥಡನ್ನು ಯೂಸ್ ಮಾಡಿ ನೀವು ಇಡ್ಬೋದು. ತುಂಬ ದಿನ ಫ್ರೆಶ್ ಆಗಿ ಇಡ್ಬೋದು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.